ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಲ್ಫ್ ಗ್ರೂಮಿಂಗ್ ಹೇಗ್ ಮಾಡೋದು ಮನೆಯಲ್ಲೇ ಕೂತು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೊರಗಡೆ ಹೋಗಂಗಿಲ್ಲ, ಸಿಚುವೇಶನ್ ಗೊತ್ತಿದೆ. ಅಕಸ್ಮಾತ್ ಹೋಗೋ ಸಿಚುವೇಶನ್ ಬಂದ್ರೂ ಸೆಲೂನ್ ಸ್ಪಾಗೆಲ್ಲ ಹೋಗೋಷ್ಟು ಸೇಫ್ಟಿ ಕೂಡ ಇರಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದು ನಮ್ಮ ಪಾಡಿಗೆ ನಾವು ಕಮ್ಮಿ ಬಜೆಟ್ ಅಲ್ಲಿ ಹೇಗೆ ಸೆಲ್ಫ್ ಗ್ರೂಮಿಂಗ್ ನ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದು ಫೇಸ್ ಶೇವ್ ಮಾಡುವಂತ ರೇಸರ್. ಇದರಿಂದ ಈಸಿಲಿ ನಾವು ಅಪ್ಪರ್ ಲಿಪ್ಸ್ ನ ರಿಮೂವ್ ಮಾಡಬಹುದು. ಸೊ ಅದನ್ನ ಫಸ್ಟ್ ಮಾಡ್ತೀನಿ. ಸಾಮಾನ್ಯವಾಗಿ ಪಾರ್ಲರ್ ಅಲ್ಲಿ ಕೂಡ ಇದನ್ನ ಮಾಡ್ತಾರೆ. ಯಾವ್ದಾದ್ರೂ ಪೌಡರ್ನ ತಗೊಂಡು ಈ ತರ ಹಚ್ಚಿ. ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂದ್ರೆ ಈ ತರ ಇಡಬಾರ್ದು ಅಂಡ್ ಈ ತರನು ಇಡಬಾರ್ದು, ಬಟ್ 45 ಡಿಗ್ರಿ ಆಂಗಲ್ ಅಲ್ಲಿ ಇಡಬೇಕು, ಅಂದ್ರೆ ಸ್ಲ್ಯಾಂಡ್ ಆಗಿಟ್ಟು ಮಾಡಬೇಕು. ಸೊ ಟ್ರೈ ಮಾಡ್ತೀನಿ. ಇಷ್ಟು ಸಮಯ ನಾನು ಅಪ್ಪರ್ ಲಿಪ್ ಥ್ರೆಡ್ಡಿಂಗ್ ಮಾಡ್ತಾ ಇದ್ದೆ, ಕೆಲವರು ವ್ಯಾಕ್ಸಿಂಗ್ ಕೂಡ ಮಾಡ್ತಾ ಇದ್ರು ಅನ್ಸುತ್ತೆ. ಬಟ್ ನೀವು ಈ ರೇಸರಲ್ಲಿ ಕಂಪ್ಲೀಟ್ ಹೇರ್ನ ರಿಮೂವ್ ಮಾಡ್ಬೋದು. ಅದು ಪೇನ್ ಫ್ರೀ ಆಗಿ, ಒಂಚೂರು ಪೇನ್ ಆಗಲ್ಲ, ನೀಟಾಗಿ ಪ್ರತಿಯೊಂದನ್ನು ಕ್ಲೀನ್ ಮಾಡುತ್ತೆ. ಸೊ ಗುಡ್. ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ ಎಷ್ಟಿದೆ ಅಂತ. ಕಾಣಿಸಲ್ಲ, ಪುಟ್ಟ ಪುಟ್ಟದು, ಬಟ್ ನೀಟಾಗಿ ತೆಗಿತಾ ಇದೆ. ಸ್ವಲ್ಪ ಫಾಸ್ಟ್ ಫೋರ್ಡಲ್ಲೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ಇದಾದಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋದು ಹೇಗೆ, ವ್ಯಾಕ್ಸಿಂಗ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸರ್ಕಸ್ ಎಲ್ಲ ಮಾಡಬೇಕು, ಈ ಥರ ಮೇಲೆ ಕೆಳಗೆಲ್ಲ ಕಾಣಬೇಕಲ್ಲ ಕರೆಕ್ಟಾಗಿ, ಎಲ್ಲೆಲ್ಲಿ ಕೂದಲಿದೆ ಹೇಗಿದ್ದಿ ಅಂತ ನೋಡಿ. ಪುಟ್ಟ ಪುಟ್ಟ ಕೂದಲು ಕಾಣಿಸ್ತಾ ಇದೆಯಾ ಅಲ್ಲಿ, ಬ್ಲ್ಯಾಕ್ ಕಲರ್ದು ವೈಟ್ ಕಲರ್ ಟಿಶ್ಯೂ ಮೇಲೆ ಇಷ್ಟೆಲ್ಲ ಇತ್ತು. ಇದಾದಮೇಲೆ ನೆನಪಿದೆಯಾ, ಪಾರ್ಲರಲ್ಲಿ ಐಸ್ ಕೋಲ್ಡ್ ವಾಟರ್ನ ಆ ಥರ ಡ್ಯಾಪ್ ಮಾಡ್ತಾರೆ, ಯಾಕಂದರೆ ರ್ಯಾಷಸ್ ಆಗಬಾರ್ದು ಅಂತ. ಸೊ ಮನೆಯಲ್ಲೂ ಕೂಡ ಕೋಲ್ಡ್ ಆಗಿರುವಂಥ ನೀರಿಗೆ ಒಂದು ಸ್ವಲ್ಪ ಟಿಶ್ಯೂ ಅಥವಾ ಕರ್ಚಿಫ್ನ ಡಿಪ್ ಮಾಡಿ ಆ ಥರ ಡ್ಯಾಬ್ ಮಾಡಬೇಕು. ಅದಾದಮೇಲೆ ಮಾಮೂಲಿ ಮಾಯ್ಶ್ಚರೈಸರ್ ಯಾವುದಿದೆ ನಿಮ್ಮ ಮನೆಯಲ್ಲಿ ಅದನ್ನು ಹಚ್ಕೋಬೇಕು. ಇಲ್ಲಿಗೆ ಸಿಂಪಲ್ ಆಗಿ ಬಜೆಟಲ್ಲಿ ಅಪ್ಪರ್ ಲಿಪ್ ಮುಗೀತು. ಇದೀಗ ನನ್ನ ಐಬ್ರೋಸ್ ನೋಡ್ತಾ ಇದ್ದೀರಾ, 1.5 ತಿಂಗಳು ಜಾಸ್ತಿನೇ ಆಯಿತು. ನೋಡಿ ಹೇರ್ ಗ್ರೋತ್ ಹೇಗೆಲ್ಲ ಇದೆಯಂತ. ಕಣ್ಣು ಹತ್ರ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಅಲ್ವಾ, ಸೊ ಹಾಗಾಗಿ ನಾನು ಆದಷ್ಟು ನಂಬ್ ಮಾಡೋದಕ್ಕೆ ಆ ಏರಿಯಾನ ಐಸ್ ಕೋಲ್ಡ್ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಆ ಥರ ಡ್ಯಾಬ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಒಂದು ಬ್ರಷ್ ತಗೊಂಡು ನೀವು ಐಬ್ರೋಸ್ಗೆ ಒಂದು ಶೇಪ್ ಕೊಡಿ. ಕೆಲವೊಂದು ಸತಿ ಕೂದಲೆಲ್ಲ ಮೇಲೆ ಕೆಳಗೆ ಇರುತ್ತಲ್ಲ, ಅದಕ್ಕೆಲ್ಲ ಶೇಪ್ ತಗೊಂಡು ಅಪ್ಪರ್ ಲಿಪ್ ಮಾಡಿರುವಂಥ ರೇಸರನ್ನೇ ಉಪಯೋಗಿಸಿ ನೀವು ಐಬ್ರೋಸ್ನ ಕೂಡ ನಿಮಗೆ ಇಷ್ಟ ಆದಂಥ ಲೆಂತ್ಗೆ ಶೇಪ್ ತಕ್ಕಂತೆ ನೀವು ಎಕ್ಸ್ಟ್ರಾ ಹೇರ್ಸ್ನೆಲ್ಲ ರಿಮೂವ್ ಮಾಡ್ಬೋದು. ಸರಿಯಾಗಿ ನೋಡಿ ಆಯಿತಾ, ತಪ್ಪಿ ಕಟ್ಟಾದರೆ ಮುಗಿಯಿತು ಕತೆ. ಈ ಥರದ ಒಂದು ಮಿರರ್ ಹಿಡ್ಕೊಳ್ಳಿ, ಆವಾಗ ನಿಮಗೆ ಕ್ಲೋಸಪ್ ಲುಕ್ ಸಿಗುತ್ತೆ. ಅದ್ರ ಜೊತೆಗೇ ಅವಾಗವಾಗ ಬ್ರಷ್ ತಗೊಂಡು ಐಬ್ರೋಸಿಗೆ ಶೇಪ್ ಕೊಡಿ ಆ್ಯಂಡ್ ಎಕ್ಸ್ಟ್ರಾ ಹೇರ್ಸ್ನೆಲ್ಲ ಬ್ರಷಲ್ಲಿ ರಿಮೂವ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಇನ್ನೂ ಸ್ವಲ್ಪ ಮೈನ್ಯೂಟ್ ಹೇರ್ಸ್ ಇದೆ, ಎಲ್ಲಿ ನೀವು ಇನ್ನೂ ಸ್ವಲ್ಪ ರೇಸರಿಂದ ಕ್ಲೀನ್ ಮಾಡಬೇಕು ಅಂತ. ಇದು ಫೇಶಿಯಲ್ ಹೇರ್ ರಿಮೂವ್ ಮಾಡುವಂಥ ರೇಸರ್ ಅಂತಲೇ ಸಿಗುತ್ತೆ. ಇದು ನೀವು ಒಂದು ಸತಿ ತಂದರೆ ತುಂಬ ಸತಿನೇ ಉಪಯೋಗ ಮಾಡ್ಬೋದು, ಅದರ ಶಾರ್ಪ್ನೆಸ್ ಹೋಗೋ ತನಕ. ಸೊ ಪಾರ್ಲರಲ್ಲೆಲ್ಲ ಪ್ರತಿ ಸತಿ ಹೋದಾಗ 50 ರುಪೀಸ್ ಆದರೂ ಚಾರ್ಜ್ ಮಾಡ್ತಾರಾ, ಇದು ಒಂದಕ್ಕೆ 50 ರುಪೀಸ್ ನೀವು ತಗೊಂಡ್ರೆ ತುಂಬ ತಿಂಗಳೇ ಬರುತ್ತೆ. ಹಾಗೆಯೇ ಪಾರ್ಲರಲ್ಲಿ ನೋಡ್ತೀರಲ್ವ ನೀವು, ಕತ್ರಿಗೆ ಹಿಡ್ಕೊಂಡು ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಹೇರ್ ಉದ್ದ ಬಂದಿರೋದನ್ನು ಕಟ್ ಮಾಡ್ತಾರೆ, ಅದೇ ರೀತಿ ಕಟ್ ಮಾಡ್ಕೊಳ್ಳಿ ನೀವು ಕೂಡ. ಅದಾದಮೇಲೆ ಫೈನಲ್ ಟಚಪ್ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಳ್ಳೆ ಮಾಯ್ಶ್ಚರೈಸರ್ನ ಹಚ್ಚಬೇಕು. ಕ್ಲೋಸಪ್ ಲುಕ್ ತೋರಿಸ್ತೀನಿ, ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಐಬ್ರೋಸ್ ಅಂಡ್ ಅಪ್ಪರ್ ಲಿಪ್ಸ್ ಕ್ಲೀನ್ ಆಯಿತು. ನೆಕ್ಸ್ಟ್ ಸ್ಟೆಪ್ ನೋ ಸ್ಟ್ರಿಪ್. ಯಾರಿಗೆ ವೈಟ್ ಹೆಡ್ಸ್ ಇದೆ, ಬ್ಲ್ಯಾಕ್ ಹೆಡ್ಸ್ ಇದೆ, ಕಮ್ಮಿ ಬಜೆಟ್ ಅಲ್ಲಿ ಮನೆಯಲ್ಲೇ ನಿಮ್ಮ ವೈಟ್ ಹೆಡ್ಸ್ ಅಂಡ್ ಬ್ಲ್ಯಾಕ್ ಹೆಡ್ಸ್ ನ ಕ್ಲಿಯರ್ ಮಾಡಬಹುದು. ಸೊ ಕ್ಲೆನ್ಸಿಂಗ್ ಚಾಕೋಲ್, ಫೋರ್ ಹೆಡ್, ನೋಸ್, ಚಿನ್ ಅಂಡ್ ಸ್ಟ್ರಿಪ್ಸ್, ಇದರಲ್ಲಿ 6 ಬರುತ್ತೆ, ಅಂದ್ರೆ 2 ಸತಿ ನೀವು ಮಾಡಬಹುದು. ನನಗೆ ಇಲ್ಲಿ ಎಲ್ಲ ವೈಟ್ ಹೆಡ್ಸ್ ಇಲ್ಲ, ಬ್ಲ್ಯಾಕ್ ಹೆಡ್ಸ್ ಇಲ್ಲ, ಇಲ್ಲಿ ಮಾತ್ರ ಇದೆ, ಸ್ವಲ್ಪ ಇದೆ, ಮಿನಿಮಲ್. ಸೊ ಅದನ್ನ ಟೆಸ್ಟ್ ಮಾಡೋಣ. ಫೇಸ್ ವಾಶ್ ಅಲ್ಲಿ ಮುಖನ ವಾಶ್ ಮಾಡಿದೀನಿ. ಇದರಲ್ಲಿ ಬರ್ದಿರೋ ಪ್ರಕಾರ ವಾರ್ಮ್ ವಾಟರ್ ಅಲ್ಲಿ ಈ ತರ ಟಚ್ ಮಾಡಬೇಕು, ಅಂದ್ರೆ ವೆಟ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿರುವಂತಹ ನೋಸ್ ಸ್ಟ್ರಿಪ್ ನ ತಗೋಬೇಕು. ಈ ತರದ ಸ್ಯಾಶೆಟ್ಸ್ ಇರುತ್ತೆ, ಇದ್ರೊಳಗಡೆ 2 ಇದೆ ಈ ತರದ್ದು.
ನಾನು ಒಂದು ಮಾತ್ರ ಯೂಸ್ ಮಾಡ್ತೀನಿ, ಅದರಲ್ಲೂ ನನಗೆ ನೋಸಲ್ಲಿ ಮಾತ್ರ ಸ್ವಲ್ಪನೇ ಇರೋದ್ರಿಂದ ನನಗೆ ಇದರಲ್ಲಿ ಒಂದೇ ಯೂಸ್ ಆಗುತ್ತೆ ಅನ್ಸುತ್ತೆ. ಇದರಲ್ಲಿ ಈ ತರದ 3 ಇದೆ ಸ್ಟ್ರಿಪ್ಸ್. ಇದು ಮೂಗಿಗೆ ಈ ತರದ ಒಂದು ಪಾಯಿಂಟೆಡ್ ಬರುತ್ತಲ್ಲ, ಇದು ನೋಸ್ ಸ್ಟ್ರಿಪ್, ಇದು ಫೋರ್ ಹೆಡ್, ಹಾಗೇನೆ ಇದು ಚಿನ್ ಸ್ಟ್ರಿಪ್. ಸೊ ಇದರಲ್ಲಿ ಚಾರ್ಕೋಲ್ ಲೇಯರ್ ಇದೆ, ಹಾಗೇನೆ ಈ ಟ್ರಾನ್ಸ್ಪರೆಂಟ್ ಲೇಯರ್ ಇದೆ, ಅದನ್ನ ತೆಗಿಬೇಕು. ಬಟ್ ಮತ್ತೊಂದ್ಸತಿ ವಾರ್ಮ್ ವಾಟರ್ ಅಲ್ಲಿ ವೆಟ್ ಮಾಡ್ಕೋತೀನಿ, ಬಿಕಾಸ್ ಅದು ಹಾಗೆ ಡ್ರೈ ಸ್ಕಿನ್ಗೆ ಕುತ್ಕೊಳ್ಳಲ್ಲ ಅಂತೆ. ನೆನಪಿರ್ಲಿ, ಇಲ್ಲಿ ನೀವು ಯೂಸ್ ಮಾಡಬೇಕಾಗಿರೋದು ಲೂಕ್ ವಾರ್ಮ್ ವಾಟರ್, ಅಂದರೆ ಅದಾ ಬಿಸಿ ನೀರು. ಕರ್ಚೀಫ್ ಅಥವಾ ಟಿಶ್ಯೂನ ಡಿಪ್ ಮಾಡಿಬಿಟ್ಟು ನೋಸ್ಗೆಲ್ಲ ಡ್ಯಾಬ್ ಮಾಡಿದ್ಮೇಲೆ ನೀವು ಅದ್ರ ಮೇಲೆ ಈ ಚಾರ್ಕೋಲ್ ನೋಸ್ ಸ್ಟ್ರಿಪ್ನ ಹಾಕಬೇಕು. ಅದು ಆವಾಗ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ. ನೀವು ಒನ್ಸ್ ಇನ್ 15 ಡೇಸ್ ಈ ತರ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಕಮ್ಮಿ ಆಗುತ್ತೆ. ಸೊ ನೋಡೋಣ ಇದರಲ್ಲಿ ಎಷ್ಟು ಪಿಕಪ್ ಆಗುತ್ತೆ ಅಂತ. ನನಗೆ ಆಕ್ಚುಲಿ ತುಂಬಾನೇ ಮಿನಿಮಲ್ ಇರೋದ್ರಿಂದ ಜಾಸ್ತಿ ಪಿಕಪ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಬಟ್ ಲೆಟ್ಸ್ ಸಿ, ಟ್ರೈ ಮಾಡ್ತೀನಿ. 10 ಮಿನಿಟ್ಸ್ ಆದ್ಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ. 10 ಮಿನಿಟ್ಸ್ ಆಯ್ತು, ಇದೀಗ ಇದನ್ನ ತೆಗಿಬೇಕು. ಆಕ್ಚುಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಸ್ಟಿಕ್ ಆಗಿದೆ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಯಾವ್ದಾದ್ರೂ ಒಂದ್ ಸೈಡ್ ಇಂದ ಪೀಲ್ ಮಾಡಿ. ಸ್ವಲ್ಪ ನೋವಾಗುತ್ತೆ ಆಯಿತಾ, ಪಾರ್ಲರಲ್ಲಾದರೂ ಅಷ್ಟೇ ಅಲ್ವಾ, ಒಂದು ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡಬೇಕಾದ್ರೆ ನೋವಾಗೇ ಆಗುತ್ತೆ. ಸ್ವಲ್ಪ ಪೇನ್ಫುಲ್ ಇದೆ. ಪಾರ್ಲರಲ್ಲಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ನೋವಾಗುತ್ತೆ, ಸ್ವಲ್ಪ ಅದಕ್ಕಿಂತ ಕಮ್ಮಿ ನೋವೇ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿದ ತಕ್ಷಣ ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನ, ಬಿಕಾಸ್ ಇಲ್ಲಿ ನೋಡಿ ಸ್ವಲ್ಪ ಚಾರ್ಕೋಲ್ ಇದೆಯಲ್ಲ, ಅದನ್ನ ನಾನು ಕ್ಲೀನ್ ಮಾಡ್ತೀನಿ. ವಾವ್, ಸೂಪರ್ ಅಂತಾನೆ ಹೇಳ್ಬೋದು. ನನಗಿರೋದು ತುಂಬಾ ಮಿನಿಮಲ್ ವೈಟ್ ಹೆಡ್ಸ್, ಮೇ ಬಿ 10% ಇದೆ ಅಂತಾನೆ ಹೇಳ್ಬೋದು. ಆ 10% ಕೂಡ ಇದರಲ್ಲಿ ಪಿಕಪ್ ಆಗಿದೆ. ಕ್ಯಾಮ್ರಾದಲ್ಲಿ ಎಷ್ಟು ಜಸ್ಟಿಫಿಕೇಶನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಆದಷ್ಟು ನಿಮಗೆ ತೋರಿಸ್ತೀನಿ. ಈ ಚಾರ್ಕೋಲ್ ಮೇಲೆ ವೈಟ್ ವೈಟ್ ಡಾಟ್ಸ್ ಇದೆ. ಇದೆಲ್ಲ ಇತ್ತ ಅಂತ ಆಶ್ಚರ್ಯ ಆಗತ್ತೆ ನೋಡೋದಕ್ಕೆ. ಕಾಣಿಸ್ತಾ ಇದೆಯಾ? ಆ ಬ್ಲ್ಯಾಕ್ ಚಾರ್ಕೋಲ್ ಸ್ಟ್ರಿಪ್ ಮೇಲೆ ವೈಟ್ ಕಲರ್ದು ಮುಳ್ಳು ಥರ ಏನೋ ಇದೆ, ಪುಟ್ಟದು, ಅದೆಲ್ಲ ವೈಟ್ ಹೆಡ್ಸ್. ಸೊ ಈ ಥರ ವೈಟ್ ಹೆಡ್ಸ್ ನೀಟಾಗಿ ಬರುತ್ತೆ. ಕ್ಲೀನ್ ಟಿಶ್ಯೂ ತಗೊಂಡು ಸ್ವಲ್ಪ ವಾರ್ಮ್ ವಾಟರ್ ಹಚ್ಚಿ ಮತ್ತೊಂದ್ಸತಿ ನೀಟಾಗಿ ಕ್ಲೀನ್ ಮಾಡ್ತೀನಿ. ನೆನಪಿರ್ಲಿ, ಇದನ್ನ ನಿಮ್ಮ ಬೇರ್ ಕೈಯಲ್ಲಿ, ಗಲೀಜಿರೋ ಕೈಯಲ್ಲಿ ಮುಟ್ಟಬೇಡಿ. ಸ್ಪೆಷಲಿ ಪಿಂಪಲ್ಸ್ ಇದ್ದವ್ರಿಗೆ, ಸೆನ್ಸಿಟಿವ್ ಸ್ಕಿನ್, ಆಯಿಲಿ ಸ್ಕಿನ್ ಇದ್ದವ್ರಿಗೆ. ಅವಾಗ ನೀವು ಜಾಸ್ತಿ ಬ್ಯಾಕ್ಟೀರಿಯಾಗೆ ಓಪನ್ ಆಗಿರುತ್ತಲ್ಲ ನಿಮ್ ಪೋರ್ಸ್ ಇವಾಗ, ಸೊ ಜಾಸ್ತಿ ಬ್ಯಾಕ್ಟೀರಿಯಾಗೆ ವೆಲ್ಕಮ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅವಕಾಶ ಸಿಗುತ್ತೆ, ಅದ್ರ ಮೇಲೆ ಕೂತು ಮತ್ತೆ ನಿಮ್ಗೆ ಪಿಂಪಲ್ಸ್ ಎಲ್ಲ ಆಗುತ್ತೆ. ಐಬ್ರೋಸ್, ಅಪ್ಪರ್ ಲಿಪ್, ನೋಸ್ ಸ್ಟ್ರಿಪ್ ಎಲ್ಲ ಆಯ್ತು. ಫೇಸ್ ಮಾಸ್ಕ್ ಹಾಕೋಣ. ನನ್ನ ಹತ್ರ 2 ಫೇಸ್ ಮಾಸ್ಕ್ ಇದೆ. ಸೊ ಈ 2 ಫೇಸ್ ಮಾಸ್ಕ್ ನ ಹಾಕ್ತೀನಿ. ನಾನು ಈ ಆಕ್ಟಿವೇಟೆಡ್ ಚಾರ್ಕೋಲ್ ಫೇಸ್ ಮಾಸ್ಕ್ ಬಗ್ಗೆ ತುಂಬಾನೇ ಕೇಳಿದ್ದೀನಿ, ತುಂಬಾನೇ ಚೆನ್ನಾಗಿದೆ ಅನ್ನೋದು. ಬಟ್ ಇವತ್ತು ಟ್ರೈ ಮಾಡಬೇಕು. ಸಾಮಾನ್ಯವಾಗಿ ನಾನು ಬ್ರಷ್ ಅಲ್ಲಿ ಹಾಕ್ತೀನಿ, ಬಟ್ ಕೈಯಲ್ಲಿ ಕೂಡ ಹಾಕ್ಬೋದು. ಈ ತರ ಇರುತ್ತೆ. ಆಕ್ಟಿವೇಟೆಡ್ ಚಾರ್ಕೋಲ್ ಫೇಸ್ ಮಾಸ್ಕ್ ಒಂಥರ ಡೀಪ್ ಕ್ಲೆನ್ಸಿಂಗ್ ಫೇಸ್ ಮಾಸ್ಕ್ ಅಂತಲೇ ಹೇಳ್ಬೋದು. ಚಾರ್ಕೋಲ್ ನಮ್ಮ ಸ್ಕಿನ್ನ ಪ್ಯೂರಿಫೈ ಮಾಡುತ್ತೆ. ಇದು ಆಕ್ನೆ ಅಂದರೆ ಪಿಂಪಲ್ಸ್ ಕ್ರಿಯೇಟ್ ಮಾಡುವಂಥ ಬ್ಯಾಕ್ಟೀರಿಯಾ ಇದೆಲ್ಲ, ಅದನ್ನು ಫೈಟ್ ಮಾಡುತ್ತೆ. ಸೊ ವೆರಿ ಗುಡ್ ಫಾರ್ ಆಯಿಲಿ ಸ್ಕಿನ್. ಇನ್ನು ಗುಡ್ ವೈಬ್ಸ್ನ ಟೀ ಟ್ರೀ ಫೇಸ್ ಮಾಸ್ಕ್ ಇದೆಯಲ್ಲ, ಇದು ನ್ಯಾಚುರಲ್ ಕ್ಲೆನ್ಸಿಂಗ್ ಏಜೆಂಟ್ ಥರ ವರ್ಕ್ ಆಗುತ್ತೆ. ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಈ ಒಂದು ಮಾಸ್ಕ್ನ ನೀವು ಟ್ರೈ ಮಾಡಿ. ನಾರ್ಮಲ್ ಟು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಇದು ಬೆಸ್ಟ್ ಫೇಸ್ ಮಾಸ್ಕ್. ಈ ಪ್ರಾಡಕ್ಟ್ಸ್ನ ಎಲ್ಲಿ ತಗೋಬೋದು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ತಗೊಳ್ಳಿ. ಈ ಸೈಡ್ಗೆ ಆಕ್ಟಿವೇಟೆಡ್ ಚಾರ್ಕೋಲ್ ಮಾಸ್ಕ್ ಹಾಕಿದ್ದೀನಿ. ಆಕ್ಚುಲಿ ಇದು ವೆರಿ ಪಾಪ್ಯುಲರ್ ಫೇಸ್ ಮಾಸ್ಕ್, ತುಂಬಾ ಜನ ಇನ್ಫ್ಲೂಯೆನ್ಸರ್ಸ್ ಅದು ಹಾಕೋದನ್ನ ನೋಡಿದ್ದೀನಿ. ಈ ಸೈಡ್ಗೆ ಟೀ ಟ್ರೀ ಫೇಸ್ ಮಾಸ್ಕ್ ಹಾಕಿದ್ದೀನಿ. ಇದು ಆಕ್ಚುಲಿ ತುಂಬಾನೇ ಚೆನ್ನಾಗಿರೋ ಸೂದಿಂಗ್ ಸ್ಮೆಲ್ ಇದೆ. ಇದು 10 ಮಿನಿಟ್ಸ್ ಹೀಗೆ ಇಟ್ಟ ಮೇಲೆ ಫೇಸ್ ವಾಶ್ ಮಾಡಬೇಕು. ಇಲ್ಲಿಗೆ ಮುಗಿಯಲ್ಲ, ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ 15-20 ಮಿನಿಟ್ಸ್ ಆಯ್ತು. ಡ್ರೈ ಆಗಿದೆ. ಎಸ್, ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಡ್ರೈ ಆದ್ಮೇಲೆ ಈ ತರದ ಮ್ಯಾಟ್ ಫಿನಿಶ್ ಬರುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಅಂತ. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ನ ಚೆನ್ನಾಗಿ ವಾಟರ್ ಅಲ್ಲಿ ಕ್ಲೆನ್ಸ್ ಮಾಡಿದೆ. ಸೊ ಡಿಫ್ರೆನ್ಸ್ ಏನಂತ ಹೇಳ್ತೀನಿ. ಆಕ್ಚುಲಿ 2 ಕಡೆನೂ ಈಕ್ವಲ್ ಆಗಿ ತುಂಬಾನೇ ಸಾಫ್ಟ್ ಆಗಿದೆ. ತುಂಬಾನೇ ಕೂಲಿಂಗ್ ಇಫೆಕ್ಟ್ ಸಿಗುತ್ತೆ ಈ 2ರಿಂದಾನು. ಅದು ಆಕ್ಚುಲಿ ಡ್ರೈ ಆಗ್ತಾ ಬರ್ಬೇಕಾದ್ರೆ ಆ ಮಿಂಟಿ ಕೂಲ್ ಫೀಲಿಂಗ್ ಗೊತ್ತಾಗುತ್ತೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ನೆಕ್ಸ್ಟ್ ಇವಾಗ ನನ್ನ ಹತ್ರ 2 ಜೆಲ್ ಇದೆ.
ಒಂದು ಗುಡ್ ವೈಬ್ಸ್ ಅವ್ರದ್ದು ಮಲ್ಟಿಪರ್ಪಸ್ ಜೆಲ್, ಇನ್ನೊಂದು ಆರೆಂಜ್ ಜೆಲ್. ಇದರಲ್ಲಿ ಸಿಟ್ರಿಕ್ ಇದೆ. ಇದು ಎಲ್ಲದಕ್ಕೂ ಆಗುತ್ತೆ. ಹೇರ್ ಮಾಸ್ಕ್ ಇಂದ ಹಿಡಿದು ನೀವು ಫೇಸ್ ಮಾಸ್ಕ್ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಹಾಕ್ಬೋದು. ಇದು ಮಲ್ಟಿಪರ್ಪಸ್ ಜೆಲ್. ಯೂಶಲಿ ಈ ತರ ಓಪನ್ ಮಾಡ್ಬೇಕಾದ್ರೆ ಕ್ಯಾಪ್ ಅಲ್ಲೇ ಇರುತ್ತಲ್ವಾ, ಅದನ್ನ ಹಾಕೋಣ ಅಲ್ವಾ. ಗುಡ್ ವೈಬ್ಸ್ ಅವರ ಈ ಒಂದು ಮಲ್ಟಿಪರ್ಪಸ್ ಜೆಲ್ ಇದೆಯಲ್ವಾ, ಇದು ನಾರ್ಮಲ್ ಟು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಒಳ್ಳೆಯದು. ಬಿಕಾಸ್ ಅಷ್ಟು ಚೆನ್ನಾಗಿ ಮಾಯ್ಶ್ಚರೈಸ್ ಆಗುತ್ತೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇದು ಸ್ಟ್ರಾಂಗ್ ಆರೆಂಜ್ ಫ್ಲೇವರ್ ಸ್ಮೆಲ್ ಇದೆ, ಸಿಟ್ರಿಕ್ ಸ್ಮೆಲ್. ಯಾರಿಗೆ ಈ ಸ್ಮೆಲ್ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆಗುತ್ತೆ. ಸ್ಟ್ರಾಂಗ್ ಸ್ಮೆಲ್ ಇಷ್ಟ ಆಗದೆ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದನ್ನ ಇವಾಗ ಹಚ್ತಾ ಇದ್ದೀನಿ. ಅದು ಪ್ಲೇನ್ ವೈಟ್ ಅಲ್ಲಿ ಇತ್ತಲ್ಲ, ಇದು ಟಿಂಚ್ ಆಫ್ ಆರೆಂಜ್ ಇದೆ. ಯೆಲ್ಲೋಯಿಶ್ನೆಸ್ ಕಾಣಿಸ್ತಾ ಇದೆಯಾ? ಎಸ್, ಈ ಟಿಂಚ್ ಇದೆ. ಗುಡ್ ವೈಬ್ಸ್ ಅವರ ಆರೆಂಜ್ ಜೆಲ್ ಅಲ್ಲಿ ವೈಟಮಿನ್ ಸಿ ಇದೆ, ಹಾಗಾಗಿ ಇದು ಬೆಸ್ಟ್ ಫಾರ್ ಆಯಿಲಿ ಸ್ಕಿನ್. ಅಲೋವೆರಾ ಅಂಡ್ ಆರೆಂಜ್ ಜೆಲ್, ಎರಡು ಜೆಲ್ ಇದೆಯಲ್ಲ, ಇದ್ರಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ಇದು ನಾರ್ಮಲ್ ಟು ಡ್ರೈ ಸ್ಕಿನ್, ಇದು ಆಯಿಲಿ ಸ್ಕಿನ್ ಅವ್ರಿಗೆ. ಇದು ಯಾಕೆ ಆಯಿಲಿ ಸ್ಕಿನ್ ಅಂದ್ರೆ ಆರೆಂಜ್ ಇದೆ, ಸಿಟ್ರಿಕ್ ಇದೆ, ಅಂದ್ರೆ ವೈಟಮಿನ್ ಸಿ ಇದೆ. ಸೊ ನಿಮ್ಮ ಪಿಂಪಲ್ಸ್ ನೆಲ್ಲ ಡ್ರೈ ಮಾಡುತ್ತೆ ಅದು, ಅಂಡ್ ನಿಮ್ಗೆ ಆ ಕ್ಲಿಯರ್ ಟೆಕ್ಸ್ಚರ್ ಸಿಗುತ್ತೆ. ಈ ಅಲೋವೆರಾ ಜೆಲ್ ಬಂದ್ಬಿಟ್ಟು ನೀವು ಹೇರ್ ಮಾಸ್ಕ್, ಫೇಸ್ ಮಾಸ್ಕ್ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಹಾಕೋದು, ಕೂದಲಿಗೂ ತುಂಬಾನೇ ಒಳ್ಳೇದು. ಇದು ಮಲ್ಟಿಪರ್ಪಸ್ ಜೆಲ್. ಬೇಸಿಕ್ಲಿ ಇದು ನಿಮ್ಮ ಸ್ಕಿನ್ ನ ಹೈಡ್ರೇಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ. ಸೊ ನಾರ್ಮಲ್ ಟು ಡ್ರೈ ಸ್ಕಿನ್ ಅವರು ಅಲೋವೆರಾ ಜೆಲ್ ನ ಯೂಸ್ ಮಾಡಿದ್ರೆ ಸಾಕು. ಟೆಕ್ಸ್ಚರ್ ಬಂದ್ಬಿಟ್ಟು ಎರಡು ಕೂಡ ಚೆನ್ನಾಗಿದೆ. ಸೊ ಇದೀಗ ಹ್ಯಾಂಡ್ಸ್ ಅಂಡ್ ಲೆಗ್ ವ್ಯಾಕ್ಸಿಂಗ್ ಮಾಡಬೇಕು. ಸೊ ನಾನು ಯೂಸ್ ಮಾಡ್ತಾ ಇರೋದು ವೀಟ್ ರೆಡಿ ಟು ಯೂಸ್ ಫುಲ್ ಬಾಡಿ ವ್ಯಾಕ್ಸಿಂಗ್ ಕಿಟ್. ಆಕ್ಚುಲಿ ಒಂದು ಸೆನ್ಸಿಟಿವ್ ಸ್ಕಿನ್ ಆದ್ರೆ ಇನ್ನೊಂದು ಡ್ರೈ ಸ್ಕಿನ್. ನಾನು ಡ್ರೈ ಸ್ಕಿನ್ ಫಸ್ಟ್ ಯೂಸ್ ಮಾಡ್ತೀನಿ, ಬಿಕಾಸ್ ಇದು ಮುಂಚೆ ತಗೊಂಡ್ ಬಂದಿದೆ. ಇದರಲ್ಲಿ 2 ಸ್ಟ್ರಿಪ್ಸ್ ಇದೆ, ಸೊ ಇದನ್ನ ಯೂಸ್ ಮಾಡ್ತೀನಿ ಫಸ್ಟ್. ಓ, ಇದ್ರಲ್ಲಿ ಏನೋ ಕೊಟ್ಟಿದಾರಲ್ಲ. ಓ, ವ್ಯಾಕ್ಸ್ ಮಾಡಿದ್ಮೇಲೆ ಏನಾದ್ರೂ ಎಕ್ಸ್ಟ್ರಾ ವ್ಯಾಕ್ಸ್ ಉಳಿಯುತ್ತಲ್ಲ, ಅದನ್ನ ಕ್ಲೀನ್ ಮಾಡೋದಕ್ಕಂತ ವೈಪ್ಸ್ ಬೇರೆ ಕೊಟ್ಟಿದ್ದಾರೆ. ವೆರಿ ಸ್ಮಾರ್ಟ್. ನೋಡೇ ಇರ್ಲಿಲ್ಲ. ಬಟ್ ಎನಿವೇಸ್, ಅಮ್ಮಂಗೆ ಹೇಳ್ತೀನಿ ಇವಾಗ ವ್ಯಾಕ್ಸಿಂಗ್ ಮಾಡೋದಕ್ಕೆ. ಬಟ್ ಹೇರ್ ಗ್ರೋತ್ ಹೇಗಿದೆ ಅಂತ ಫಸ್ಟ್ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಥಿನ್ ಹೇರ್ ಲೈನ್ಸ್ ಕಾಣಿಸ್ತಾ ಇದೆಯಾ? ಎಸ್, 1.5 ತಿಂಗಳಿಂದ ವ್ಯಾಕ್ಸಿಂಗ್ ಮಾಡಲೇ ಇಲ್ಲ. ಇದನ್ನ ನಾವೇ ಮಾಡ್ಕೋಬಹುದು. ಲೆಗ್ಸ್ ಆದ್ರೆ ನನಗೆ ನಾನೇ ಮಾಡ್ತೀನಿ, ಬಟ್ ಹ್ಯಾಂಡ್ಸ್ಗೆ ಅಮ್ಮನ ಹತ್ರ ಹೇಳ್ತಾ ಇದ್ದೀನಿ. ಇದನ್ನ ಫಸ್ಟ್ ವಾರ್ಮ್ ಅಪ್ ಮಾಡ್ತೀನಿ. ಮಾಡಿದ್ಮೇಲೆ ಇಲ್ಲಿ ಈ ತರ ಸ್ಪೇಸ್ ಇದೆಯಲ್ಲ, ಈ ತರ ಓಪನ್ ಮಾಡ್ಬೇಕು. ಇದು ಎರಡರಲ್ಲೂ ವ್ಯಾಕ್ಸ್ ಇದೆ, ಸೊ ಒಂದನ್ನ ಸೈಡ್ಗೆ ಇಡ್ತೀನಿ, ಇನ್ನೊಂದನ್ನ ಯೂಸ್ ಮಾಡ್ತೀನಿ. ನನ್ನ ಹೇರ್ ಗ್ರೋತ್ ಇರೋದು ಈ ಕಡೆ, ಆಪೋಸಿಟ್ ಡೈರೆಕ್ಷನ್ ಇಂದ ಪುಲ್ ಮಾಡಬೇಕು. ನಾರ್ಮಲ್ ಆಗಿ ವ್ಯಾಕ್ಸಿಂಗ್ ಮಾಡಿದಾಗ ಯಾವ ರೀತಿಯಲ್ಲಿ ಪೇನ್ ಆಗುತ್ತೆ, ಅದೇ ರೀತಿಯಲ್ಲೇ ಅಷ್ಟೇ ಮಟ್ಟಕ್ಕೆ ಪೇನ್ ಆಗುತ್ತೆ. ನನಗೆ ಥಿನ್ ಹೇರ್ ಲೈನ್ ಇರೋದ್ರಿಂದ ಅಷ್ಟೊಂದು ಡಾರ್ಕ್ ಆಗಿಲ್ಲ, ಬಟ್ ಇದರಲ್ಲಿ ಎಲ್ಲ ನೀಟಾಗಿ ಬರುತ್ತೆ. ಬಟ್ ಪೇಷನ್ಸ್ ಬೇಕು ಅಷ್ಟೇ. ಕ್ಲೋಸ್ ಅಪ್ ತೋರಿಸ್ತೀನಿ. ಐ ಹೋಪ್ ನಿಮಗೆ ಇದರಲ್ಲಿ ರಿಸಲ್ಟ್ ಕಾಣಿಸ್ತಾ ಇದೆ. ಆದಷ್ಟು ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ ನಾನು ಏನು ಯೂಸ್ ಮಾಡ್ತೀನಿ ಅದರ ರಿಸಲ್ಟ್ನ ತೋರಿಸ್ತೀನಿ, ಬಿಕಾಸ್ ಆವಾಗಲೇ ನಿಮಗೆ ಅದ್ರ ಮೇಲೆ ನಂಬಿಕೆ ಬರುತ್ತಲ್ವ. ಸೊ ಆ್ಯಸ್ ಅ ಕ್ರಿಯೇಟರ್ ಇದು ನನ್ನ ಕರ್ತವ್ಯ. ನಾನು ಏನು ಯೂಸ್ ಮಾಡ್ತೀನಿ, ಯಾವುದ್ರ ಬಗ್ಗೆ ಮಾತಾಡ್ತೀನಿ, ಅದರ ರಿಸಲ್ಟ್ ನಿಮಗೆ ತೋರಿಸ್ಬೇಕು. ಯಾಕಂದರೆ ರಿಸಲ್ಟ್ ನೋಡಿದ ಮೇಲೆ ತಾನೇ ನಾವು ಎಲ್ಲರೂ ಆ ಪ್ರಾಡಕ್ಟ್ನ ತಗೊಳ್ಳೋದಕ್ಕೆ ಇಷ್ಟಪಡೋದು. ಇದರಲ್ಲಿ ನೀವು 200 ಪ್ಯಾಕ್ ಇರೋದು ಒಂದು ಸ್ಟ್ರಿಪ್ ತಗೊಂಡ್ರೆ ನೀವು ಅದನ್ನು ಆರಾಮದಲ್ಲಿ 2 ಸತಿ ವ್ಯಾಕ್ಸ್ ಮಾಡೋದಕ್ಕೆ ಉಪಯೋಗಿಸ್ಬೋದು. ವೀಟ್ ನ ಯೂಸ್ ಮಾಡಿ ವ್ಯಾಕ್ಸಿಂಗ್ ಮಾಡಿರೋ ರೀತಿ ನೋಡಿದ್ರಿ. ಬಟ್ ಬೆಸ್ಟ್ ಥಿಂಗ್ ಏನು ಅಂದ್ರೆ ಇದರಲ್ಲೇ ಒಂದು ಪರ್ಫೆಕ್ಟ್ ಫಿನಿಶ್ ವೈಪ್ಸ್ ಅಂತ ಕೊಡ್ತಾರೆ. ಸೊ ಅದು ಆಕ್ಚುಲಿ ಚೆನ್ನಾಗಿದೆ. ನಾನು ಯೂಸ್ ಮಾಡಿದೆ ಮಧ್ಯದಲ್ಲಿ ಈಗ. ಸೊ ಇದು ಈ ತರದ ಒಂದು ಚಿಕ್ಕ ಟಿಶ್ಯೂ, ಬಟ್ ಇದರಲ್ಲಿ ಆಯಿಲ್ ಕಂಟೆಂಟ್ ತರ ಏನೋ ಇದೆ. ಬೇಸಿಕ್ಲಿ ಅಲ್ಲಲ್ಲಿ ವ್ಯಾಕ್ಸ್ ಇರುತ್ತಲ್ಲ, ಅದನ್ನ ಈ ತರ ಕ್ಲೀನ್ ಮಾಡಬಹುದು ಅಂಡ್ ಬ್ಯೂಟಿಫುಲಿ ಹೋಗುತ್ತೆ ಅದು, ಆ ಸ್ಟಿಕ್ಕಿನೆಸ್ ಎಲ್ಲ. ಸೊ ಇಟ್ ಇಸ್ ವೆರಿ ಗುಡ್. ಈ ವೈಪ್ಸ್ನ ಯೂಸ್ ಮಾಡಿ, ಯಾಕಂದರೆ ಎಲ್ಲ ಸ್ಟಿಕಿನೆಸ್ ನೀಟಾಗೆ ಹೋಗುತ್ತೆ. ಇಲ್ಲಿರೋದು ಜಿಲೆಟ್ ವೀನಸ್ ಅವರ ರೇಸರ್. ಇದು ತುಂಬಾನೇ ಫ್ಲೆಕ್ಸಿಬಲ್ ಆಗಿದೆ ಈ ತರ. ಸೊ ನಿಮ್ಮ ಪ್ರೈವೇಟ್ ಏರಿಯಾ ಡೌನ್ ದೇ ನಿಮಗೆ ಟ್ರಿಮ್ ಮಾಡಬೇಕು, ಶೇವ್ ಮಾಡಬೇಕು ಅಂದ್ರೆ ಇದು ಬೆಸ್ಟ್ ಆಪ್ಷನ್. ಸೊ ಇದನ್ನ ಟ್ರೈ ಮಾಡಿ. ಬಟ್ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಸೊ ಆಪೋಸಿಟ್ ಡೈರೆಕ್ಷನ್ ಇಂದ ತುಂಬಾನೇ ಸ್ಲೋಲಿ ಯೂಸ್ ಮಾಡಿ. ಸ್ಟೆಪ್ಸ್ ಏನು ಅಂದ್ರೆ
ನೀರ್ ಹಾಕಿ ಅದಾದ್ಮೇಲೆ ಸ್ವಲ್ಪ ಸೋಪ್ ಅಥವಾ ಬಾಡಿ ವಾಶ್ ನ ಅಪ್ಲೈ ಮಾಡಿ ಅದು ತುಂಬಾನೇ ಚೆನ್ನಾಗಿ ಅಲ್ಲಿ ಫೋಮ್ ಬಂದ ಮೇಲೆ ನೀವು ಈ ತರ ರಿಮೂವ್ ಮಾಡಬಹುದು ರೇಸರ್ ಇಂದ. ಸೊ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೇರ್ ನ ರಿಮೂವ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಬಜೆಟ್ ಫ್ರೆಂಡ್ಲಿ ಗ್ರೂಮಿಂಗ್ ಟಿಪ್ಸ್ ಇಷ್ಟ ಆಗಿರುತ್ತೆ. ಇಂಥ ಒಂದು ಸಿಮಿಲರ್ ಕಾನ್ಸೆಪ್ಟ್ ವಿಡಿಯೋಸ್ ಮಾಡಬೇಕು ಅಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ, ಹಾಗೆಯೇ ಸಜೆಷನ್ಸ್ ಕೂಡ ಕೊಡಿ. ಅದ್ರ ಮೂಲಕ ನಾನು ಖಂಡಿತವಾಗ್ಲೂ ಮುಂದಿನ ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು, ಸದಾ ನಿಮ್ಮ ಕನ್ನಡತಿಯನ್ನ ಪ್ರೋತ್ಸಾಹಿಸಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿದೆ, ಅಂಡ್ ಶೇರ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್.